ನಮಸ್ತೆ. ನಾನು ಲೋಕೇಶ್ ಚಾಕೋಟೆ, ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಪುತ್ತೂರು ಇದರ ನಿರ್ದೇಶಕರಾಗಿ, ಅದೇ ರೀತಿ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಪುತ್ತೂರು ಇದರ ನೇತೃತ್ವದಲ್ಲಿ ಇವತ್ತು ಕುಂಬ್ರ ಶಾಖೆಯಲ್ಲಿ 10ನೇ ವರ್ಷದ ನಾವು ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಪುತ್ತೂರು ಒಕ್ಕಲಿಗ ಸಹಕಾರ ಸಂಘ ಇದರ 5ನೇ ಶಾಖೆಯಾಗಿ 21/6/2015 5ನೇ ಶಾಖೆಯಾಗಿ ಜಗನ್ನಾಥ್ ಬೊಮ್ಮೆಟ್ಟಿಯವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ ನಮ್ಮ ಶಾಖೆ, ಆ ನಂತರ ಅವರ ನಿಧನದ ನಂತರ ನಮ್ಮ ಸಂಘ ಪುತ್ತೂರು ತಾಲೂಕು ಒಕ್ಕಲಿಗ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಚಿದಾನಂದ ಬೈಲಾಡಿ ಅವರ ನೇತೃತ್ವದಲ್ಲಿ ನಮ್ಮ ಈ ಶಾಖೆ ಪ್ರಾರಂಭ ಆಗಿದೆ. ಇಲ್ಲಿಯ ಈ ಕುಂಬ್ರ ಶಾಖೆಯ ಆ ಸಂದರ್ಭದಲ್ಲಿ ಸ್ಥಾಪಕಾಧ್ಯಕ್ಷರಾಗಿ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದಂತಹ ಶಿವರಾಮ ಗೌಡ ಇದ್ಯಪ್ಪೆ ಅವರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಕಳೆದ 7 ವರ್ಷದ ಕಾಲ ನಮ್ಮ ಕುಂಬ್ರ ಶಾಖೆ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ಸಿನ ಪಥದತ್ತ ಮುನ್ನಡೆಯುತ್ತಾ ಇತ್ತು. ಆನಂತರ ಅಧ್ಯಕ್ಷ ಆಗಿರುವಂಥ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೆ. ಆದರೆ ನಮ್ಮ ಕುಂಬ್ರ ಶಾಖೆಯಲ್ಲಿ ನಾವು ಪ್ರಥಮವಾಗಿ 10ನೇ ವರ್ಷಕ್ಕೆ ಇವಾಗ ನಾವು ಏನು ದಶಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ಆಯೋಜನೆ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನಡೆದು ಬಂದ ನಾವು ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಇರ್ಬೋದು ಅಥವಾ ನಮ್ಮ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಒಂದಷ್ಟು ನಾವು ಮನನ ಮಾಡಿಕೊಳ್ಳುವಂಥದ್ದು ಅಗತ್ಯ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಬ್ಯಾಂಕ್ 21/6/2015 ಪ್ರಾರಂಭವಾದಂತಹ ನಮ್ಮ ಕುಂಬ್ರ ಶಾಖೆ ಎಲ್ಲ ಅತ್ಯಂತ ಪ್ರಾರಂಭಿಕ ವರ್ಷ, ಸಾಧಾರಣ ಹತ್ತಿರ ವ್ಯವಹಾರ 5 ಕೋಟಿಯ ವ್ಯವಹಾರವನ್ನು ಪ್ರಾರಂಭ ಮಾಡಿ ಇದೀಗ ನಾವು 10ನೇ ವರ್ಷಕ್ಕೆ ಅಂದರೆ 24-25ನೇ ವರ್ಷದ ವಾರ್ಷಿಕ ವ್ಯವಹಾರ ಹತ್ತಿರ 65 ಕೋಟಿಯ ವ್ಯವಹಾರವನ್ನು ಮಾಡಿ ಯಶಸ್ವಿ ಪಥದತ್ತ ಮುನ್ನಡೆಯುತ್ತಾ ಇದೆ. ಅದೇ ರೀತಿ ನಾವು ಪ್ರತಿ ವರ್ಷವೂ ಕೂಡ ನಾವು ಸ್ಥಾಪನಾ ದಿನ 21/6 ಈ ಸಂಸ್ಥೆಯಲ್ಲಿ ಕೂಡ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಇರ್ಬೋದು ಅಥವಾ ನಾವು ಏನು ಶಿಕ್ಷಣದಲ್ಲಿ ಮಕ್ಕಳನ್ನು ಗುರುತಿಸುವಂತಹ ಕಾರ್ಯಕ್ರಮ ಇರ್ಬೋದು, ಈ ಎಲ್ಲವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ನಮ್ಮ ಕಳೆದ 5-6-7 ವರ್ಷದ ಮುಂಚೆ ಶಿವರಾಮಗೌಡ ಇದ್ಯಪ್ಪೆ ಅವರ ನೇತೃತ್ವದಲ್ಲಿ ಎಲ್ಲ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅವರು ಮುನ್ನಡೆಸ್ತಿದ್ದಾರೆ. ಆ ನಂತರ ಅಧ್ಯಕ್ಷನಾಗಿ ನಾನು ಬಂದ ನಂತರ ಕೂಡ ಅವರ ಏನು ಅವರು ಹಾಕಿಕೊಟ್ಟ ದಾರಿ ಇದೆ, ಅದರಲ್ಲಿ ನಾನು ಕೂಡ ಈ ಎಲ್ಲ ಸಲಹಾ ಸಮಿತಿ ಇರ್ಬೋದು ಅಥವಾ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಎಲ್ಲರ ಸಹಕಾರದೊಂದಿಗೆ ನಾವು ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾವು ದಶಮಾನೋತ್ಸವ 22ನೇ ತಾರೀಕಿನ ದಿನದಂದು ಜೂನು 2025 ಆ ದಿನದಂದು ನಾವು ದಶಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಯೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಪೂರ್ವ ಸಿದ್ಧತೆಗಳು ಆಗಿದೆ. ನಾವು ನಮ್ಮ ಒಂದು ಸಂಸ್ಥೆ ಇಷ್ಟೊಂದು ಬೆಳೀಲಿಕ್ಕೆ ಕಾರಣಕರ್ತರಾದದ್ದು ಎಲ್ಲರ ನಮ್ಮ ಇಲ್ಲಿಯ ಸಲಹಾ ಸಮಿತಿ ಇರ್ಬೋದು ಅಥವಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಚಿದಾನಂದ ಬೈಲಾಡಿ ಅವರ ಒಂದು ಸಮರ್ಥ ನೇತೃತ್ವದಲ್ಲಿ ಇವತ್ತು ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಪುತ್ತೂರು ಇದು ನಡೀತಿದೆ. ಇದೀಗ ನಾವು ನಮ್ಮದು 5ನೇ ಶಾಖೆ ಆದರೂ ಕೂಡ ನಾವು 10 ಶಾಖೆ ಅವರ ನೇತೃತ್ವದಲ್ಲಿ ಆಗಿ ಇವತ್ತು ಒಳ್ಳೆಯ ಒಂದು ವ್ಯವಹಾರವನ್ನು ಮತ್ತು ಜನಮನ್ನಣೆಯನ್ನು ಪಡೆದಂತಹ ಒಂದು ನಮ್ಮ ಪತ್ತಿನ ಸಹಕಾರ ಸಂಘ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿ ನಾಲ್ದಿನ ಕಾರ್ಯಕ್ರಮ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ಕಾರ್ಯಕ್ರಮ ಆಗುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಪತ್ರಿಕೆ ಇರ್ಬೋದು ಅಥವಾ ನ್ಯೂಸ್ ಪುತ್ತೂರು ಚಾನೆಲ್ ಇರ್ಬೋದು, ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಒಂದು ಸಂಸ್ಥೆ ಇಷ್ಟೊಂದು ಬೆಳೀಲಿಕ್ಕೆ ಕಾರಣ ನಮ್ಮ ಗ್ರಾಹಕ ಬಂಧುಗಳು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಮ್ಯಾನೇಜರ್, ನಮ್ಮ CEO ಆದಂತಹ ಸುಧಾಕರ್ ಸರ್, ಅದೇ ರೀತಿ ನಮ್ಮ ಇಲ್ಲಿಯ ಕುಂಬ್ರ ಶಾಖೆಯ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆದಂತಹ ಹರೀಶ್ ಅವರು ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತನ್ನ ಕೆಲಸವನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸಂಸ್ಥೆ ಒಂದಷ್ಟು ಹೆಚ್ಚಿನ ಅಭಿವೃದ್ಧಿಗೆ ವೇಗವನ್ನು ಪಡೆಯಲಿಕ್ಕೆ
ಕಾರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು CEO ಅವರಿಗೆ, ಅದೇ ರೀತಿ ನಮ್ಮ ಇಲ್ಲಿಯ ಬ್ಯಾಂಕ್ ಮ್ಯಾನೇಜರ್ಗೆ ಇರ್ಬೋದು, ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಈ ಹಿಂದೆ ಇಲ್ಲಿ ಕೆಲಸವನ್ನು ಮಾಡಿದಂತಹ ಬ್ಯಾಂಕ್ ಮ್ಯಾನೇಜರ್ ದಿನೇಶ್ ಅವರು ಇರ್ಬೋದು, ಅದೇ ರೀತಿ ಇದೀಗ ನಮ್ಮಲ್ಲಿ ಇರುವಂತಹ ದಿನೇಶ್ ಇರ್ಬೋದು, ಅಥವಾ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕುಂಬ್ರ ಶಾಖೆ ಇಷ್ಟೊಂದು ಬೆಳೀಲಿಕ್ಕೆ ಕಾರಣಕರ್ತರಂತ ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಕೂಡ ನಾನು ವಂದನೆ ಸಲ್ಲಿಸ್ತಾ, ಈ ಸಂಸ್ಥೆ ಇಷ್ಟೊಂದು ಬೆಳೀಲಿಕ್ಕೆ ತಾವೆಲ್ಲರೂ ಕೂಡ ಕಾರಣಕರ್ತರಾಗಿದ್ದೀರಿ. ನಮ್ಮ ಸಲಹಾ ಸಮಿತಿಯ ಅವರಿಗೆ ಕೂಡ ಅತ್ಯಂತ ಒಳ್ಳೆಯ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತಿಂದ ವಿರಮಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಚಾನೆಲ್ ಮೂಲಕ ಪ್ರಸಾರಗೊಳಿಸಲಿಕ್ಕೆ ಕಾರಣಕರ್ತರಂಥ ನಮ್ಮ ನ್ಯೂಸ್ ಪುತ್ತೂರು ಅವರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಇವತ್ತು ನ್ಯೂಸ್ ಪುತ್ತೂರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದೆ, ನೇರ ಪ್ರಸಾರಗಳನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಮಗೌಡ ಇಡ್ಯಪ್ಪೆ. 2015ರಲ್ಲಿ ನಾನು ಪುತ್ತೂರು ತಾಲೂಕು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕನಾಗಿ 24/6/2015ರಲ್ಲಿ ಪ್ರಾರಂಭಗೊಂಡ ಕುಂಬ್ರ ಸಂಸ್ಥೆಯ ಸಲಹಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ ದೈವ ಸಂಕಲ್ಪದಂತೆ ಏನೋ ಒಂದು ವ್ಯವಸ್ಥೆ ನನಗೆ ಒದಗಿ ಬಂತು. ಇಲ್ಲಿಯ ಎಲ್ಲ ಸಲಹಾ ಸಮಿತಿಯ ಸದಸ್ಯರನ್ನು ಸೇರಿಸಿಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರ ಸಹಕಾರದೊಂದಿಗೆ ನಾವು ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದೆವು. ಪ್ರಾರಂಭ ಹಂತದಲ್ಲಿ ಕೆಲವು ಜನಗಳಿಗೆ ನಂಬಿಕೆ ಇರಲಿಲ್ಲ, ಇದು ಬೆಳೆಯುತ್ತದೋ ಇಲ್ಲೋ ಎನ್ನುವಂಥ ದಿಶೆಯಲ್ಲಿತ್ತು. ಆದರೂ ನಮ್ಮ ಎಲ್ಲ ಸಲಹಾ ಸಮಿತಿಯ ಸದಸ್ಯರ ಒಂದು ವಿಶ್ವಾಸದೊಂದಿಗೆ ಎಲ್ಲರೂ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಒಳ್ಳೆಯ ಆದಾಯ ಬರುವಂಥ ದಾರಿಯಲ್ಲಿ ನಡೆದು ಬಂತು. ಸಿಬ್ಬಂದಿಗಳು ಎಲ್ಲರೂ ಪ್ರಾರಂಭದ ದಿನದಲ್ಲಿ ದಿನೇಶ್ ಅವರು BP ಅವರು ಇಲ್ಲಿಯ ಮ್ಯಾನೇಜರ್ ಆದರು. ದಿನೇಶ್ ನಮ್ಮ ತೆಗ್ಗಿನವರು ಸಿಬ್ಬಂದಿಯಾಗಿ, ನೀತರವರು ಇಲ್ಲಿಯ ಹಣಕಾಸು ವ್ಯವಹಾರವನ್ನು ನೋಡಿಕೊಡ್ತಿದ್ದರು. ದಿನಪ್ರತಿ ನಾವು ಎಲ್ಲವೂ ಪ್ರಾರಂಭದ ಹಂತದಲ್ಲಿ ಯಾರೂ ಬರ್ತಿರಲಿಲ್ಲ, ಅವರನ್ನು ಕರೆದಾಗ ಬಂದು ನಮ್ಮೊಟ್ಟಿಗೆ ಸೇರಿ ಹಣಕಾಸು SP ಎಲ್ಲ ಹಾಕ್ಕೊತಾ ಇದ್ದರು. ಆದರೂ ಪ್ರಾರಂಭ ಹಂತಕ್ಕೆ ನಾವು ಕಲೆಕ್ಷನ್ ಮಾಡುವಾಗ ಸುಮಾರು 18 ಲಕ್ಷದಷ್ಟು ನಮಗೆ ಠೇವಣಿ ನಿಧಿ ನಮಗೆ ಸಂಗ್ರಹ ಆಗಿತ್ತು. ಮತ್ತು ಮೆಂಬರ್ಶಿಪ್ಪು ಎಲ್ಲ ಮಾಡಿದೆವು. ಎಲ್ಲರ ಪೂರ್ಣ ವಿಶ್ವಾಸದೊಂದಿಗೆ ಈ ಸಂಸ್ಥೆ ಬೆಳೀಲಿಕ್ಕೆ ಕಾರಣ ಆಯಿತು. ನಾವೆಲ್ಲ ಈ ಒಗ್ಗಟ್ಟಿನಿಂದ, ಐಕ್ಯಮತದಿಂದ ಸೇರಿಕೊಂಡು, ಹಾಗೆಯೇ ನಮ್ಮ ಮಾತೃ ಸಂಸ್ಥೆ ಪುತ್ತೂರು ಸಂಸ್ಥೆಯ ಆದೇಶ ಅನುಗುಣವಾಗಿ ನಡ್ಕೊಂಡು ಇಲ್ಲಿವರೆಗೆ ಬೆಳೆದು ಬಂದಿದ್ದೆವು. ನಾವು ಇವತ್ತು 10ನೇ ವರ್ಷದ ದಶಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಶಾಖೆಯು 10 ಆದ ಕಾರಣ ನಮಗೆ ಅತ್ಯಂತ ಸಂತೋಷ ಆಗುತ್ತದೆ. ಒಳ್ಳೆಯ ಬೆಳವಣಿಗೆಯಲ್ಲಿದೆ. 99.18 ಅರಷ್ಟು ನಾವು ನಾವು ಸಾಲ ಮರುಪಾವತಿಯಲ್ಲಿ ಅಗ್ರಸ್ಥಾನದಲ್ಲಿದ್ದೇವೆ. ಅದೂ ನಮಗೆ ಹೆಮ್ಮೆ ಆಗ್ತದೆ. 99ರಿಂದ ಕೆಳಗೆ ಇಳಿಲಿಲ್ಲ ನಾವು. ಎಲ್ಲರ ಸಹಕಾರವನ್ನು ಕೇಳಿಕೊಂಡಾಗ ಎಲ್ಲರೂ ಮರುಪಾವತಿಯಲ್ಲಿ ಮುಂಚಿನ ನಾಯಕತ್ವವನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ. ಅದು ನಾವು ಬೆಳೆದು ಬಂದ ದಾರಿ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಎಲ್ಲ ಗ್ರಾಹಕ ಬಂಧುಗಳಿಗೂ ಸಿಬ್ಬಂದಿ ವರ್ಗಕ್ಕೂ ನನ್ನೊಂದಿಗೆ ಜಯಿಸಿದ 7 ವರ್ಷ ನನ್ನೊಟ್ಟಿಗೆ ನಿಕಟವಾಗಿ ಸಂಬಂಧದಲ್ಲಿ ಒಂದೇ ಭಿನ್ನಾಭಿಪ್ರಾಯ ಇಲ್ಲದೆ ಸಿಬ್ಬಂದಿ ಆಗಲಿ, ನಿರ್ದೇಶಕರಾಗಲಿ ಅಥವಾ ಸಲಹಾ ಸಮಿತಿ ಸದಸ್ಯರಾಗಲಿ ಯಾವುದೇ ಸಲಹೆಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸ್ತಾ ಮುನ್ನಡೆಸಲಿಕ್ಕೆ ಕಾರಣವಾಯಿತು. ಅದಕ್ಕೆ ದೇವರ ಅನುಕೂಲ ಬಂತು ಅಂತ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು, ಇದರ ಕುಂಬ್ರ ಶಾಖೆಯಾದ ಇಲ್ಲಿ ನಾನು ಹರೀಶ್ ವೈ ಶಾಖಾ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು, ಇದರ ಕುಂಬ್ರ ಶಾಖೆಯು 21/6/2015 ಉದ್ಘಾಟನೆಗೊಂಡು ಇದೀಗ ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಈ ಸಂದರ್ಭದಲ್ಲಿ ಇದೇ ಬರುವ ದಿನಾಂಕ 22/6/2025 ಆದಿತ್ಯವಾರ ಇಲ್ಲಿ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರುಗಳಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಾಡಿದ್ದು ಆದಿತ್ಯವಾರ ನಡೆಯುವಂಥ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯ ಎಲ್ಲ ನಮ್ಮ ಸದಸ್ಯ ಬಾಂಧವರು, ಅದೇ ರೀತಿ ಗ್ರಾಹಕ ಬಂಧುಗಳು, ಎಲ್ಲ ಆತ್ಮೀಯರು
ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಆಮಂತ್ರಣವನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಈ ಸಹಕಾರ ಸಂಘವು ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿದೆ. ನಮ್ಮ ಸಹಕಾರ ಸಂಘದಲ್ಲಿ ವಿವಿಧ ರೀತಿಯ ಸಾಲ ಸೌಲಭ್ಯಗಳು, ಅದೇ ರೀತಿ ಠೇವಣಿಗಳನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಅತ್ಯಾಕರ್ಷಕ ಬಡ್ಡಿ ದರದಲ್ಲಿ ಬೇರೆ ಬೇರೆ ರೀತಿಯ FD, SB ಅಕೌಂಟ್, RD ಈ ಥರ ನಾವು ಠೇವಣಿಗಳನ್ನು ಕೂಡ ಸ್ವೀಕಾರ ಮಾಡ್ತಾಯಿದ್ದೇವೆ. ಅದೇ ರೀತಿ ವಿವಿಧ ರೀತಿಯ ಸೌಲಭ್ಯಗಳನ್ನು ನಾವು ನೀಡ್ತಾ ಇದ್ದೇವೆ. ಜಾಮೀನು ಸಾಲ, ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ, ಜಾಗ ಅಡಮಾನ ಸಾಲ, ಭೂಮಿ ಖರೀದಿ ಸಾಲ, ಚಿನ್ನಾಭರಣ ಸಾಲ, ಪಿಗ್ಮಿ ಸಾಲ, ಈ ಥರ ನಾವು ವಿವಿಧ ರೀತಿಯ ಸಾಲಗಳನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಎಲ್ಲ ಸದಸ್ಯ ಬಾಂಧವರು ಮತ್ತು ಗ್ರಾಹಕರ ಸಹಕಾರದಿಂದ ಯಶಸ್ವಿಯಾಗಿ ಈ ನಮ್ಮ ಸಂಸ್ಥೆ 10 ವರ್ಷಗಳನ್ನು ಪೂರೈಸಿದೆ. ಈ 11ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಾಡಿದ್ದು 22/6/2025 ನಡೆಯುವ ಈ ದಶಮಾನೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಗಣಪತಿ ಹೋಮ ಮತ್ತು ಲಕ್ಷ್ಮೀ ಪೂಜೆ, ಆನಂತರ 9:00 ಸರಿಯಾಗಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸದಸ್ಯ ಬಾಂಧವರು, ಗ್ರಾಹಕ ಬಂಧುಗಳು, ಎಲ್ಲ ಮಿತ್ರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆಯೂ ತಮ್ಮ ಸಹಕಾರವನ್ನು ಬಯಸುತ್ತಾ ಎಲ್ಲರಿಗೂ ವಂದನೆಗಳು. ಕರ್ನಾಟಕ ಕಂಪ್ಯೂಟರ್ ಎಜುಕೇಷನ್ ತರಬೇತಿ ಸಂಸ್ಥೆ ಇದರ ಮಾಲಕನಾದ ಶಿವಕುಮಾರ ಇದ್ದೇವೆ. ಈ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ 10 ಶಾಖೆಗಳಲ್ಲಿ ಒಂದಾದ ಕುಂಬ್ರ ಶಾಖೆಯು 21/6/2015 ಶುಭಾರಂಭಗೊಂಡು ಗ್ರಾಹಕರಿಗೆ ಹೆಚ್ಚಿನ ರೀತಿಯ ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಹಾಗೂ ಠೇವಣಿಗೂ ಆಕರ್ಷಕ ಬಡ್ಡಿ ದರದಲ್ಲಿ ನೀಡಿ ಈ ಸಂಸ್ಥೆಯ ಈ ವರ್ಷ ದಶಮಾನೋತ್ಸವವನ್ನು ಸಂಭ್ರಮಿಸ್ತಾ ಇದೆ. ಈ ಶಾಖೆಯ ಸಿಬ್ಬಂದಿಗಳು ಕೂಡ ನಗುಮುಖದಿಂದ ಎಲ್ಲರ ಗ್ರಾಹಕರನ್ನು ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ. ಈ ಸಂಸ್ಥೆಯು, ನಾನು ಕೂಡ ಈ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಗ್ರಾಹಕನಾಗಿ ಸೇವೆ ಪಡೆದಿರುತ್ತೇನೆ. ಈ ಸಂಸ್ಥೆ ಈ ವರ್ಷ ದಶಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ಶಾಖೆಗಳನ್ನು ತೆರೆಯುವಂಥದ್ದು ಹಾರೈಸ್ತೇನೆ. ನಾನು ನಾರಾಯಣ ಕುಕ್ಕುಪಣಿ, ಭಾರತೀಯ ಜೀವ ವಿಮಾ ನಿಗಮ ಪುತ್ತೂರು ಶಾಖೆಯ ಮುಖ್ಯ ವಿಮಾ ಸಲಹೆಗಾರ, ಕುಂಬ್ರದಲ್ಲಿ ಭಗವತಿ ವಾಯುಮಾಲಿನ್ಯ ತಪಾಸಣಾ ಸಂಸ್ಥೆಯ ಮಾಲಕ, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಶಾಖೆ 10 ವರ್ಷಗಳನ್ನು ಪೂರೈಸಿ ಇದೀಗ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಈ ಸಂಸ್ಥೆಗೆ ಪ್ರಪ್ರಥಮವಾಗಿ ಉಜ್ವಲ ಯಶಸ್ಸನ್ನು ಕೋರ್ತಾ ಇದ್ದೇನೆ. ನಾನು ಕೂಡ ಈ ಸಂಸ್ಥೆಯ ಗ್ರಾಹಕ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. 10 ವರ್ಷಗಳಿಂದ ಈ ಸಂಸ್ಥೆ ಗ್ರಾಹಕರ ಜನಸ್ನೇಹಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥ ಸಿಬ್ಬಂದಿಗಳು, ಅಚ್ಚುಕಟ್ಟಾದ ಈ ಸಂಕೀರ್ಣ, ಅದೇ ರೀತಿ ಗ್ರಾಹಕರು ಬಂದಾಗ ಅವರೊಂದಿಗೆ ನಗುಮೊಗದ ಸೇವೆಯನ್ನು ನೀಡುವಂತಹ ಈ ಸಂಸ್ಥೆ ಬಹಳ ದಶಮಾನೋತ್ಸವದ ಹೊಸ್ತಿಲಿನಲ್ಲಿ ಬಹಳ ಸಂಭ್ರಮದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನೂ ಕೂಡ ಉತ್ತಮವಾದ ಸೇವೆಯನ್ನು ನೀಡಲಿ. ಕುಂಬ್ರದ ಮಹಾಜನತೆಗೆ, ಅದೇ ರೀತಿ ಆಸುಪಾಸಿನ ಇಲ್ಲಿ 4 ಗ್ರಾಮಗಳು, ಅರಿಯಡ್ಕ, ಮಾಡಾವು, ಕೆಯ್ಯೂರು, ಒಳಮೊಗರು ಗ್ರಾಮಗಳನ್ನು ಹೊಂದಿ ಬಹಳ ಮುಖ್ಯ ಸೆಂಟರ್ ಈ ಸಂಸ್ಥೆ ಆಗಿದೆ. ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಇನ್ನೂ ಕೂಡ ಮುಂದುವರಿಯಲಿ, ಉತ್ತಮವಾದ ಸೇವೆಯನ್ನು ಕೊಡುವಂತಹ ಭಾಗ್ಯ ದೇವರು ಕರುಣಿಸಲಿ. ದಶಮಾನೋತ್ಸವದ ಹೊಸ್ತಿಲಲ್ಲಿರುವ ಈ ಸಂಸ್ಥೆ ಇನ್ನಷ್ಟು ಉಜ್ವಲವಾಗಲಿ ಅಂತೇಳಿ ನನ್ನ ಹಾರೈಕೆ. ಈ ಸಂಸ್ಥೆ ತ್ವರಿತಗತಿಯಲ್ಲಿ ಸಾಲ ಸೌಲಭ್ಯವನ್ನು ಗ್ರಾಹಕರಿಗೆ ನೀಡ್ತಾ ಇದೆ. ಸಂಸ್ಥೆಯಿಂದ ಉತ್ತಮವಾದ ಠೇವಣಿ ಬಡ್ಡಿ ದರವನ್ನು ಕೂಡ ನೀಡ್ತಾ ಇದೆ. ಈ ಸಂಸ್ಥೆ ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ
ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.